ಅವರ ಹೆಸರು ಹೇಳ್ತಾರೆ. ಈ ಒಡೆಯವರು ಏನು ಹೇಳ್ತಾರೆ, ನಾವು ಮೋದಿಯವರ ಶಿಷ್ಯರು ಅಂತ ಹೇಳ್ತಾರೆ. ನಾವು ಮೋದಿಯವರ ಶಿಷ್ಯರು, ನಾವು ಯೋಗಿಯ ಶಿಷ್ಯರು, ನಾವು ನಡ್ಡರ ಶಿಷ್ಯರು ಅಂತ ಹೇಳ್ತಾರೆ. ಸುಮ್ಮನೆ 4 ಬೊಬ್ಬೆ ಹಾಕಿಕೊಂಡು ಹೋದ್ರೆ ಹಿಂದುತ್ವ ಆಗ್ತದ? ದೇವಸ್ಥಾನದಲ್ಲಿ ಆಗುವಂಥ ಕಾರ್ಯಗಳನ್ನು, ದೈವಿಕ ಕಾರ್ಯಗಳನ್ನು ನಿಲ್ಲಿಸಲು ಹೈಕೋರ್ಟಿಂದ ತಡೆಯಾಜ್ಞೆ ತರುವುದು ಹಿಂದುತ್ವ. ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ ಎಂಬುದು ದೇಶಭಕ್ತರ ಒಂದು ಸಮೂಹ. ಅದನ್ನು ರಾಷ್ಟ್ರದ್ರೋಹಿ ಒಂದು ಸಂಸ್ಥೆ ಅಂದರೆ SDPI, ಅದಕ್ಕೆ ಕಂಪೇರ್ ಮಾಡೋದು, ಅದನ್ನು ಒಂದು ಹೋಲಿಸುವುದುಂಟಲ್ಲ, ಅದು ಬರೀ ತಪ್ಪು ಕೆಲಸ. ಡೋಂಗಿ ಹಿಂದುತ್ವದವರಿಗೆ ಚಾನ್ಸ್ ಕೊಡಬೇಡಿ. ಪೂಜ್ಯನೆಯ ಭಾವ ಇರುವಂತಹ, ನಮಗೆಲ್ಲರಿಗೂ ಒಂದು ಮುಖಂಡರಾಗಿರುವಂತಹ ಪ್ರಭಾಕರ್ ಭಟ್ರೆ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಬಂಧುಗಳೇ, ಇವತ್ತು ಭಾರಿ ಸಂತೋಷ ಆಗ್ತಾ ಇದೆ. ನೀವೆಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದೀರಿ. ನನಗೆ ಇಲ್ಲಿ ಮಾತಾಡುವಾಗ ತುಂಬ ಬೇಸರ ಆಗ್ತಾ ಉಂಟು. ಯಾಕಂತ ಹೇಳಿದರೆ, ನಾವು ಎಲ್ಲ ಸೇರಿ ಒಂದು ಒಳ್ಳೆಯ ಮನಸ್ಸಿಂದ ಹಿಂದೂ ಧರ್ಮವನ್ನು ಕಟ್ತಾ ಇದ್ದೇವೆ. ಕಟ್ಟಿ ಈ ಭಾರತ ದೇಶವು ಹಿಂದೂ ರಾಷ್ಟ್ರ ಆಗಬೇಕು. ನಾವೆಲ್ಲ ಇಲ್ಲಿ ನಮ್ಮ ಆಚಾರಗಳನ್ನು ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ಅಂತ ಇರುವವರು. ನಮ್ಮ ಅವತ್ತಿನ ಪ್ರಧಾನಿ ನೆಹರು ಅವರು ಅತೀ ದೊಡ್ಡ ತಪ್ಪನ್ನು ಮಾಡಿದರು. ಏನು ಅಂತ ಹೇಳಿದರೆ, ಯಾವಾಗ ಮುಸಲ್ಮಾನರು ಪಾಕಿಸ್ತಾನವನ್ನು ಕೇಳಿದ್ರ ತಕ್ಷಣ ನಾವು ಹಿಂದೂಗಳು ಭಾರತ ನಮ್ಮದು, ಹಿಂದೂ ದೇಶ ಅಂತ ಹೇಳಬೇಕಿತ್ತು. ಅದು ಯಾವಾಗ ಹೇಳಲಿಲ್ವಾ ಅವತ್ತು ಶುರು ಆಯ್ತು ನೋಡಿ ನಮ್ಮ ಕಷ್ಟಗಳು. ನಮ್ಮ ಕಷ್ಟಗಳು ಇವತ್ತು ದುರ್ಬಣ ಆಗಿದೆ. ನಾವು ಈ ನಮ್ಮ ಹಿಂದೂ ಧರ್ಮವನ್ನು ಕಟ್ಟಬೇಕು, ಹಿಂದೂಗಳಿಗೆ ಏನು ತೊಂದರೆ ಆಗಬಾರ್ದು, ನಮ್ಮ ನೆಲ ಜಲ ನಮ್ಮ ವಾಯು ಎಲ್ಲ ನಮ್ಮ ಉಸಿರು ಎಲ್ಲ ಹಿಂದೂ ಆಗಿರಬೇಕು ಅಂತ ಹೇಳಿ ಅನೇಕ ರಾಷ್ಟ್ರೀಯ ಸ್ವಯಂ ಸಂಘದಲ್ಲಿ ಅನೇಕ ಹುಡುಗರಿಗೆ ಯುವಕರಿಗೆ ಎಲ್ಲ ತರಬೇತಿಯನ್ನು ಕೊಟ್ಟು, ಶಾಲೆಗಳಲ್ಲಿ ತರಬೇತಿಯನ್ನು ಕೊಟ್ಟು ಮಾಡ್ತಾ ಇದ್ದೇವೆ. ಪ್ರಭಾಕರ್ ಭಟ್ರಂತೂ ಆ ಮೇಘಾಲಯದಿಂದ ಮತ್ತು ನೈಋತ್ಯ ಭಾರತದ ಎಲ್ಲ ಆ ಕ್ರಿಶ್ಚಿಯನ್ರು ಆಕ್ರಮಿಸಿದಂಥ ಪ್ರದೇಶದ ಎಲ್ಲ ಹುಡುಗರನ್ನು ಇಲ್ಲಿ ತಂದು ಅವರಿಗೆ ನಮ್ಮ ದೇಶದ ಬಗ್ಗೆ, ನಮ್ಮ ಒಂದು ಧರ್ಮದ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದರೆ ಪ್ರಭಾಕರ್ ಭಟ್ರು ಕಲ್ಲಡ್ಕದಲ್ಲಿ ಕೂಡ ರಾಮ ಮಂದಿರವನ್ನು ಕಟ್ಟಿ ನಮಗೆಲ್ಲ ಸಂತೋಷ ಆಗುವ ಹಾಗೆ ಮಾಡಿದರು. ಒಳ್ಳೆ ರೀತಿಯಲ್ಲಿ ಅದನ್ನು ನಡೆಸುವಂಥ ಮತ್ತು ಅನೇಕ ಶಾಲೆಗಳನ್ನು ತಗೊಂಡು ಹಿಂದೂ ಸಂಸ್ಕೃತಿಯಲ್ಲಿ ಶಾಲೆಗಳಲ್ಲಿ ಕಲಿಸುವಂಥ ಒಂದು ಕ್ರಮವನ್ನು ಮಾಡಿದರು. ಇವತ್ತು ನಮಗೆ ಯಾರು ವೈರಿಗಳು ಅಂತ ಹೇಳಿದರೆ, ಹಿಂದೂ ಧರ್ಮವನ್ನು ಒಡಿಬೇಕು, ಹಿಂದೂ ಧರ್ಮ ತುಂಡಾಗಬೇಕು, ಹಿಂದೂ ಧರ್ಮ ಬೆಳೀಬಾರ್ದು ಅಂತ ಹೇಳುವಂತಹ ಮುಸಲ್ಮಾನರು ನಮ್ಮ ಧರ್ಮವನ್ನು ಹಾಳು ಮಾಡುವಂಥ ಅನೇಕ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಲ್ಲಿ ಮಸೀದಿಗಳನ್ನು ಕಟ್ಟಿ ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಮತ್ತು ನಮ್ಮ ಹುಡುಗರನ್ನೆಲ್ಲ ತನ್ನ ಧನದ ಮೂಲಕ ಅವರನ್ನು ಬದಲಿಸಿ ಅವರೊಂದಿಗೆ ಮುಖ್ಯವಾಗಿ ದಲಿತ ಬಂಧುಗಳನ್ನು ಅವರೊಂದಿಗೆ ಸೇರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 2047ರಲ್ಲಿ ಈ ಭಾರತವನ್ನು ಮುಸ್ಲಿಂ ರಾಷ್ಟ್ರವಾಗಿ ಮಾಡಬೇಕು ಅಂತ ಹೇಳುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇದು ನಮಗೆ ಕೇಳುವಾಗಲೇ ನಮಗೆ ಎದೆ ಜಲ್ ಅಂತದೆ. ಯಾಕಂತ ಹೇಳಿದ್ರೆ, ನಾವು ಎಷ್ಟು
ಎಷ್ಟು ನಾವು ಪ್ರಯತ್ನ ಮಾಡಿದ್ರು ಕೂಡ ಕೆಲವೊಂದು ವ್ಯಕ್ತಿಗಳು ನಮ್ಮ ಮುಖ್ಯವಾಹಿನಿಗೆ ಅಡ್ಡ ಬಂದು ನಮ್ಮನ್ನೇ ಹೊಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೇಳುವಾಗ ಅವರೇನು ಹೇಳ್ತಾರೆ, ನಾವು ಮೋದಿಯ ಶಿಷ್ಯರು ಅಂತ ಹೇಳ್ತಾರೆ. ಮೋದಿ ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮವನ್ನು ಮೇಲೆತ್ತಲಿಕ್ಕೋಸ್ಕರ ಬಂದಂಥ ಒಂದು ಪ್ರವಾದಿ ಅಂತ ಹೇಳ್ಬೋದು. ಅವರೊಂದು ದೇವರ ಅವತಾರ. ಅವರು ಹಿಂದೂ ಧರ್ಮವನ್ನು ಮೇಲೆತ್ತಬೇಕು, ಹಿಂದೂ ಧರ್ಮ ಈ ದೇಶದಲ್ಲಿ ಬೆಳೆದು ಇದು ಹಿಂದೂ ದೇಶವಾಗಬೇಕು ಅಂತ ಹೇಳುವಂಥ ಒಂದು ಮನಸ್ಥಿತಿಯವರು. ಅವರ ಹೆಸರು ಹೇಳ್ತಾರೆ. ಈ ಒಡೆಯೋರು ಏನು ಹೇಳ್ತಾರೆ, ನಾವು ಮೋದಿಯವರ ಶಿಷ್ಯರು ಅಂತ ಹೇಳ್ತಾರೆ. ನಾವು ಮೋದಿಯವರ ಶಿಷ್ಯರು, ನಾವು ಯೋಗಿಯ ಶಿಷ್ಯರು, ನಾವು ನಡ್ಡರ ಶಿಷ್ಯರು ಅಂತ ಹೇಳ್ತಾರೆ. ಅದು ಹೇಗೆ ಹೇಳ್ತಾರೆ, ಅವನ ಚಿತ್ರವನ್ನು ಕೂಡ ಅವರ ಪ್ಯಾಂಪ್ಲೆಟ್ನಲ್ಲಿ ಹಾಕಿದ್ದಾರೆ. ಇದು ಬಹಳ ಬೇಸರದ ವಿಷಯ. ಅದು ಹೇಗೆ ಆಗ್ತದೆ ನನಗೆ ಗೊತ್ತಿಲ್ಲ. ಅದಕ್ಕೇನು ಕಾನೂನು ಕ್ರಮ ತಗೊಳ್ಬೋದಾ ಅಂತ ಹೇಳೋದು ಕೂಡ ನನಗೆ ಗೊತ್ತಿಲ್ಲ. ಅದನ್ನು ಕೇಳಬೇಕು. ಭಾರಿ ಬೇಸರದ ವಿಷಯ. ಜನರಿಗೆ ತಪ್ಪು ದಾರಿಗೆ ಎಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ನಾಡ್ದು 10ನೇ ತಾರೀಕಿಗೆ ಬರುವಂಥ ಚುನಾವಣೆಯಲ್ಲಿ ಯಾರ್ಯಾರು ಸ್ಪರ್ಧಿಸಬೇಕು ಅಂತ ಹೆಸರುಗಳನ್ನು ಪ್ರಕಟಿಸಿದ್ದು ಡೆಲ್ಲಿಯಲ್ಲಿ ಎಲ್ಲ ಇವರು ಸೇರಿ, ಯಾರು ದೊಡ್ಡ ಅಮಿತ್ ಶಾ ಹಾಗೂ ನಡ್ಡಾ ಅವರು ಮತ್ತು ಮೋದಿಯವರ ಅವರ ತಿಳುವಳಿಕೆಯೊಂದಿಗೆ ಇಲ್ಲಿರುವಂಥವ್ರನ್ನು ಮಾಡಿದ್ದಾರೆ. ಹಾಗಿರುವಾಗ ಅದನ್ನು ಎದುರಿಸುವವರು ಯಾವ ಹಿಂದುತ್ವದವರು? ಅವ್ರಿಗೇನು ಹಿಂದುತ್ವ ಇದೆ? ಸುಮ್ಮನೆ 4 ಬೊಬ್ಬೆ ಹಾಕಿಕೊಂಡು ಹೋದರೆ ಹಿಂದುತ್ವ ಆಗ್ತದ? ಪ್ರಭಾಕರ್ ಭಟ್ರು ಜೈಲಿಗೆ ಹೋದ್ರು, ಎಷ್ಟು ಸಮಯ ಜೈಲಿನಲ್ಲಿದ್ದರು, ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅವರಿಗೆ ಗೊತ್ತು, ಎಷ್ಟು ಪೆಟ್ಟು ತಿಂದಿದ್ದಾರೆ ಅಂತ ಅವರಿಗೆ ಗೊತ್ತು. ಇನ್ನು ಅನೇಕ ಸಂದರ್ಭದಲ್ಲಿ ಅವರು ಹಿಂದೂಗಳ ರಕ್ಷಣೆಗೋಸ್ಕರ ಕಷ್ಟಪಟ್ಟಿದ್ದಾರೆ, ಒದ್ದಾಡಿದಾಗ ನಮಗೆ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಕೂಡ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಇದು ಮಾಡಿದ್ದಾರೆ. ನನಗೆ ಇವತ್ತಿಗೂ ನೆನಪುಂಟು, ಆ ಹುಬ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಅವರು 3 ದಿವಸ ಆ ಮುಚ್ಚಿದ ಅಂಗಡಿಯಲ್ಲಿ ಕೂತು ಆಹಾರ ಸರಿಯಾಗಿಲ್ಲದೆ ಮೂತ್ರಗೊಳ್ಳ ಮಾಡಲಿಕ್ಕಾಗದೆ ಅಂಥ ಸಂದರ್ಭದಲ್ಲಿ ಮುಚ್ಚಿಟ್ಟ ಬಾಗಿಲಲ್ಲಿ ಇದ್ದು ಸಡನ್ನಾಗಿ 26ಕ್ಕೆ ತೆರೆದು ಹೊರಗೆ ಬಂದರು. ನಮ್ಮ ಲೀಡರ್ಗಳು ಏನು ಹೇಳಿದರು, ಪತಾಕೆ ಹಾರಿಸದೆ ಬಿಡು, ನಮ್ಮ ಧ್ವಜವನ್ನು ಹಾರಿಸದೆ ಬಿಡುವುದಿಲ್ಲ ಅಂತೇಳಿ ಎಲ್ಲರೂ ಹೋಗಿ ಗಟ್ಟಿ ಮಲಗಿದ್ರು ಮನೆಯಲ್ಲಿ. ನಾನು ಎಣಿಸ್ತಾ ಇದ್ದೆ, ಹೇಗಪ್ಪ ಹಾರಿಸೋದು, ಇವರೆಲ್ಲ ಮಲಗಿದ್ದಾರಲ್ಲ ಹೇಗೆ ಅಂತ. ಪ್ರಭಾಕರ್ ಭಟ್ರು ಮಲಗಲಿಲ್ಲ. ಪುತ್ತೂರಿಂದ ಮತ್ತು ಬಂಟ್ವಾಳದಿಂದ ಒಂದು ತುಕಡಿಯನ್ನು ಹಿಡ್ಕೊಂಡು ಹೋಗಿ ಅಲ್ಲಿ ಕೂತು ಆ ಒಂದು ನಿರ್ಮಾಣ ಆಗ್ತಿದ್ದಂಥ ಒಂದು ಬಿಲ್ಡಿಂಗ್ನಲ್ಲಿ ಶಟರ್ ಹಾಕಿತ್ತು. ಆ ಶಟರನ್ನು ಮೇಲೆತ್ತಿ ಅದರ ಒಳಗೆ ಹೋಗಿ ಕೂತರು. 3 ದಿವಸ ಅದರೊಳಗೆ ಕೂತರು. ಹೊರಗೆಲ್ಲ ಸೈನಿಕರು, ಫುಲ್ ಸೈನಿಕರು. ಹೊರಗೆ ಬರ್ಲಿಕ್ಕೆ ಗೊತ್ತಿಲ್ಲ, ಏನು ಮಾಡ್ಲಿಕ್ಕೆ ಗೊತ್ತಿಲ್ಲ, ಅಂಥ ಪರಿಸ್ಥಿತಿ. ಅವರು ಚೇಂಜ್ ಓವರ್ ಮಾಡೋದು, ರಾತ್ರಿ ಪಾಳ್ಯದವರು ಬೆಳಗಿನ ಪಾಳ್ಯದವರು ಬದಲಿಸುವುದು 6:30 ಗಂಟೆಗೆ. ಈ 6:30 ಗಂಟೆಗೆ ಅವರು ಬದಲಿಸುವಂಥ ಸಮಯದಲ್ಲಿ ನೋಡಿ ಆ ಬಾಗಿಲನ್ನು ಎತ್ತಿ ಜೈ ಶ್ರೀರಾಮ್ ವಂದೇ ಮಾತರಂ ಹೇಳಿ ಆ ಧ್ವಜವನ್ನು ಬಿಸಾಡಿದರು. ಅದು ಅಲ್ಲಿ 1 ನಿಮಿಷ ಅದು ನೆಟ್ಟು ನಿಂತಿತು ಮತ್ತು ನಾವು ಧ್ವಜ ಹಾರಿಸಿದೆವು ಅಂತ ಹೇಳುವಂಥ ಒಂದು ಹೆಮ್ಮೆ ನಮಗಾಯಿತು. ಅದನ್ನು ನಾನು ಈಗಲೂ ಯಾವಾಗಲೂ ಎಣಿಸ್ಕೊಳ್ತೇನೆ. ನೀವೆಲ್ಲರೂ ತಿಳ್ಕೊಳ್ಳಿ, ಅವರೇನು ಸುಮ್ಮನೆ ಕೊಳ್ಳುವಲ್ಲ. ನಾವು ಹೇಳ್ತೇವೆ ಹಿಂದೂ ನಾಯಕ ಅಂತ. ಯಾವ ಹಿಂದೂ ನಾಯಕ? ಏನು ಮಾಡಿದ್ದಾರೆ ಇವರು? ಏನು ಮಾಡಿದ್ದಾರೆ ಅಂತ ಬೇಕು ನನಗೆ. ಹಿಂದೂಗಳಿಗೆ ಏನಾದರೂ ಆದ ಬಂದು ದಾಲ ಪೋಡಿ ಹೊಡ್ತಿ ಯಾನುಲ್ಲ ಅಂತ ಹೇಳುದು. ಪೋಡಿಲಿಕ್ಕಿಲ್ಲ, ಏನು ಆಗ್ಲಿಕ್ಕಿಲ್ಲ. ಮುಖ ಡಾಕ್ಟರ್ ಬಂತೇವ. ಈ ಕೆಲವು ಕುಂಬ್ಳೆಯಿಂದ ಹಿಡಿದು ಪ್ರಭಾಕರಣ್ಣ ಕುಂಬ್ಳೆಯಿಂದ ಹಿಡಿದು BC ರೋಡ್ನವರೆಗೆ ಮೊದಲು ಯಾರು ಕೋಮುಗಲಭೆ ಆದರೂ ಕೂಡ ನನ್ನ ಹತ್ರ ನನ್ನ ಹಾಸ್ಪಿಟಲ್ ಬಂದು ಅಡ್ಮಿಟ್ ಆಗ್ತಿದ್ರು. ಅದು ಕೆಲವರಿಗೆ ಗೊತ್ತಾಗ್ತಿತ್ತು ಈಗ ಅಡ್ಮಿಟ್ ಆಗಿದ್ದಾರೆ ಅಂತ. ತಕ್ಷಣ ಬಂದು ಮಧ್ಯರಾತ್ರಿ ಬಂದು ದಾಲಪೋಡಿ ಡಾಕ್ಟರ್ ಬಂತೇವ ಟೈಟ್ ಮಾತೇನು ಬಿಡೆ. ಇದು ಹಿಂದುತ್ವ.
ಟೈಟ್ ಮಾಡ್ಬೇಕು ದಾಲ ಪೋಟಿ ಇಡ್ತಿ ಅವ್ರಿಗೆ ಖುಷಿ. ಡಾಕ್ಟರ್ ಬಂತೇಳಿ ನಾನು ಡಾಕ್ಟರ್ ಟೈಟ್ ಮಾಡ್ಬಿಡಿಂಚಿ ನೀನು ದಾಲ ಅಂದು ಮಾಡ್ಬಿಡತ್ತಿ ಬಿಜಾಗ್ರಿ ಮಾಡತ್ತಿ ನೀನು ಟೈಟ್ ಮಾಡಿ ಹೀಗೆ ಹೇಳಿ ಎಲ್ಲರೂ ಒಂದು ಇದು ಸೇರಿದಲ್ಲಿ ಅಲ್ಲಿ ಹೋಗಿ ಒಂದು ಜಗಳ ಆದಾಗ ಅಲ್ಲಿ ಹೋಗಿ ನಿಂತು, ಜಗಳದಲ್ಲಿ ಏನು ಇದೆಲ್ಲ ಹೊಡೆಯುವುದು ಬಿಡಿಯುವುದು ಏನು ಅದೇನು ಅಂಥದ್ದೇನಿಲ್ಲ, ಸುಮ್ಮನೆ ಹೋಗಿ ಅಲ್ಲಿ ಒಂದು ದೊಡ್ಡ ಇದರಾಗೆ ಮಾಡಿ ಬರುವುದು. ಇದು ಹಿಂದುತ್ವ. ದೇವಸ್ಥಾನದಲ್ಲಿ ಆಗುವಂಥ ಕಾರ್ಯಗಳನ್ನು, ದೈವಿಕ ಕಾರ್ಯಗಳನ್ನು ನಿಲ್ಲಿಸಲು ಹೈಕೋರ್ಟಿಂದ ತಡೆಯಾಜ್ಞೆ ತರುವುದು ಹಿಂದುತ್ವ. ನಂಗೆ ಗೊತ್ತಿಲ್ಲ. ಆಮೇಲೆ ದೇವಸ್ಥಾನ, ಒಬ್ಬ ಹಿಂದೂ ನಾಯಕ, ಈಗ ಪ್ರಭಾಕರ್ ಭಟ್ ಇಷ್ಟೆಲ್ಲ ಮಾಡಿದ್ರು, ಅವರೇನು MLA ಪೋಸ್ಟ್ ಕೇಳಿದಾರ ಅಥವಾ ಮಿನಿಸ್ಟರ್ ಪೋಸ್ಟ್ ಕೇಳಿದಾರ? ಯಾವುದು ಕೇಳಲಿಲ್ಲ. ಹಿಂದೂ ನಾಯಕನಾಗಬೇಕಿದ್ರೆ MLA ಪೋಸ್ಟ್ ಬೇಕಾ ಹೇಳಿ? ಬೇಡ, ಅಗತ್ಯ ಇಲ್ಲ. ಹಿಂದೂ ನಾಯಕನಾಗಿ ಅವನು ತನ್ನ ಸರ್ವಸ್ವವನ್ನು ನೀಡಿ ಕೆಲಸ ಮಾಡಬೇಕು. MLA ಆದ ಕೂಡಲೇ ಹೋದವ ಗಾನ್ ಕೇಸ್, ಮತ್ತೆ ಅವ ಕಮಿಷನ್, ಅವ ಲಗಡಿ ಅವ ಬೇಡ. ಹಿಂದೂ ನಾಯಕನಾಗಿಯೇ ಉಳಿಬೇಕು. ನಮ್ಮ ಬಜರಂಗ ದಳದವರಾಗಲಿ ಅಥವಾ ಜಾಗರಣ ವೇದಿಕೆ ವಿಶ್ವ ಪರಿಷತ್ ಆಗಲಿ, ನಮ್ಮ ಈ ಹುದ್ದೆಗಳಿಗೆ ಆಸೆ ಮಾಡಬಾರ್ದು. ಇದನ್ನು ಹುದ್ದೆಗೋಸ್ಕರ ಸೇರಬಾರ್ದು. ಇಂಥ ಕೆಲಸವನ್ನು ನಾವು ಮಾಡಬೇಕು. ಇನ್ನು ಕಾಂಗ್ರೆಸ್ನವರಿಗೇನು ಅವರು ನಮ್ಮ ದೇಶದ ಒಳ್ಳೆಯ ಆದ್ದನ್ನು ಯಾವುದು ಒಪ್ಪುವುದಿಲ್ಲ. ಅವರು ನಮ್ಮ ಗಡಿಯಲ್ಲಿ ನಮ್ಮ ಸೈನಿಕರು ಪ್ರಾಣ ತೆತ್ತಿದ್ದಾರೆ, ಅದನ್ನು ಹೇಳಿದರೆ ಸುಳ್ಳು ಅಂತ ಹೇಳ್ತಾರೆ. ನಾವು ಪಾಕಿಸ್ತಾನಿಗಳನ್ನು ಅನೇಕರನ್ನು ಬಾಂಬ್ ಹಾಕಿ ಅವರನ್ನು ಸೆದೆಬಡಿದ್ದೇವೆ, ಟೆರರಿಸ್ಟ್ಗಳನ್ನು ಅಂತ ಹೇಳಿದರೆ ಅದನ್ನು ಒಪ್ಪುವುದಿಲ್ಲ, ಅದು ಸುಳ್ಳು ಅಂತ ಹೇಳ್ತಾರೆ. ಹಾಗಾದರೆ ಅವರಿಗೆ ನಮ್ಮ ಸೈನ್ಯದವರ ಮೇಲೆ ನಂಬಿಕೆ ಇಲ್ಲ. ನಮ್ಮ ಸೈನ್ಯದವರು ಹೇಳುವುದು ಸುಳ್ಳು ಅಂತ ಹೇಳುವಂಥ ಮಾಹಿತಿಯನ್ನು ಕೊಟ್ಟು ಪಾಕಿಸ್ತಾನದ ಭಾಷೆಯಲ್ಲಿ ಮಾತಾಡ್ತಾರೆ. ಇನ್ನು ಪರದೇಶಗಳಿಗೆ ಹೋಗಿ ಭಾರತವನ್ನು ನಿಂದನೆ ಮಾಡ್ತಾರೆ. ಪರದೇಶವರಿಗೆ ಅದೇ ಬೇಕು. ಅವರಿಗೆ ಏನು ಬೇಕು ಅಂತ ಹೇಳಿದರೆ, ಅವರಿಗೆ ಇಲ್ಲಿ ನಮ್ಮನ್ನೆಲ್ಲ ಕ್ರಿಶ್ಚಿಯನ್ರಾಗಿ ಮಾರ್ಪಡಿಸಬೇಕು, ಇನ್ಕ್ಲೂಡಿಂಗ್ ಯುನೈಟೆಡ್ ಸ್ಟೇಟ್ಸ್, USA, ಇಂಗ್ಲೆಂಡ್, ಯಾವುದೇ ಯುರೋಪಿಯನ್ ಕಂಟ್ರಿ ಆಗಲಿ ನಮಗೆ ಇದು ಮತಾಂತರ ಮಾಡಲು ಪರ್ಮಿಷನ್ ಕೊಡಬೇಕು. ಅದಕ್ಕೋಸ್ಕರ ಕೋಟಿಗಟ್ಟಲೆ ರೂಪಾಯಿಯನ್ನು ಕಳಿಸ್ತಾರೆ. ಮೋದಿಯವರು ಬಂದ ಮೇಲೆ ಬಂದಾಯಿತು, ಈಗ ಬೈತಾರೆ. ಏನು ಇಲ್ಲಿ ಭಾರತದಲ್ಲಿ ಇದಿಲ್ಲ, ಯಾವುದು ಸ್ವಾತಂತ್ರ್ಯ ಇಲ್ಲ, ವಾಕ್ ಸ್ವಾತಂತ್ರ್ಯ ಇಲ್ಲ, ಧರ್ಮ ಸ್ವಾತಂತ್ರ್ಯ ಇಲ್ಲ, ಯಾವುದೂ ಇಲ್ಲ, ಎಲ್ಲ ಒಂದು ಡಿಕ್ಟೇಟರ್ಶಿಪ್ ಆಗಿದೆ ಅಂತ ಇದಕ್ಕೋಸ್ಕರ ಬೈಯುವುದವರು. ಯಾಕಂತ ಹೇಳಿದ್ರೆ ಅವರ ಈ ಕೆಟ್ಟ ಕೆಲಸವನ್ನು ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲ ಕೇರ್ ಮಾಡದೆ ಮೋದಿಯವರು ಮತ್ತು ಅವರ ಶಿಷ್ಯನಾದಂತಹ ಜೈಶಂಕರ್ ಅವರು ಜೋರಿದ್ದಾರೆ, ಭಾರಿ ಜೋರಿದ್ದಾರೆ. ಅವರು ಯೋಗಿ ಅಷ್ಟೇ ಜೋರಿದ್ದಾರೆ. ನಮ್ಮ ಯೋಗಿಯವರು ಇದ್ದಾರಲ್ಲ, ಅವರಷ್ಟೇ ಜೋರಿದ್ದಾರೆ. ಅವರು ಮತ್ತು ಇವರು ಸೇರಿ ಅವರ ಎಲ್ಲ ಟೀಕೆಗಳಿಗೆ ಉತ್ತರ ಕೊಟ್ಟು ಸರಿಯಾದ ಉತ್ತರವನ್ನು ಕೊಡ್ತಾರೆ. ನೀವು ಹಣ ಗಳಿಸುವುದು ಯಾಕೆ? ಇಲ್ಲಿ ಮತಾಂತರ ಮಾಡಲಿಕ್ಕಲ್ವಾ? ಅದನ್ನು ನಾವು ನಿಲ್ಲಿಸಿದ್ದೇವೆ, ಬಿಡುವುದಿಲ್ಲ ಅಂತ. ಹಿಂದೂ ಧರ್ಮ ನೋಡಿ ಎಷ್ಟು ಕಷ್ಟ ನೋಡಿ. ಹೊರಗಿಂದ ದುಡ್ಡು, ಇಲ್ಲಿದ್ದವರ ಕಾಟ, ಆಮೇಲೆ ನಮ್ಮ ಹುಡುಗಿಯರನ್ನು ಜಾಲ ಮಾಡಿ ಅವರನ್ನು ಒಂದು ಸಿಮ್ಮು ಅಥವಾ ಒಂದು ಧರ್ಮಕ್ಕೆ ಒಂದು ಸೆಂಟ್ ಕೊಟ್ಟು ಆ ಹುಡುಗರು ಅವರನ್ನು ಮನವನ್ನು ಒಲಿಸಿಕೊಂಡು ಅವರನ್ನು ಹಿಡ್ಕೊಂಡು ಹೋಗಿ ಅವರನ್ನು ಇದು ಮತಾಂತರ ಮಾಡಿ ಕೊನೆಗೆ ಅವರ 4-5 ಮಕ್ಕಳಾದಾಗ ಅವರನ್ನು ತೆಗೆದು ಬಿಸಾಡುವುದು, ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯವನ್ನು ಮಾಡಿದಾಗೆ ನಮ್ಮ ಹುಡುಗರು ಭಾರಿ ಒಳ್ಳೆಯ ಕೆಲಸ ಮಾಡ್ತಾರೆ. ನಾನು ನಮ್ಮ ಹುಡುಗರಿಗೆ ನಿಜವಾಗಿ ನಾನು ಇಲ್ಲಿ ವಂದಿಸ್ತೇನೆ. ಯಾಕಂತ ಹೇಳಿದರೆ ಅವರು ಬಜರಂಗ ದಳ ಮತ್ತು ಹಿಂದೂ ಜಾಗರಣ ವೇದಿಕೆಯವರು ಹದ್ದಿನ ಮೇಲೆ ಹದ್ದಿನ ಕಣ್ಣಿನಾಗಿ ಇಟ್ಕೊಂಡು ಎಲ್ಲಿಯಾದರೂ ಏನಾದರೂ ಆದರೆ ತಕ್ಷಣ ಅಲ್ಲಿ ಹೋಗ್ತಾರೆ, ಹೋಗಿ ಅದನ್ನು ನಿಲ್ಲಿಸ್ತಾರೆ. ಸ್ವಲ್ಪ
ಸ್ವಲ್ಪ ಅತಿ ಮಾಡ್ತಾರೆ, 4 ಬಾರಿಸ್ತಾರೆ ಅವರಿಗೆ, ಸ್ವಲ್ಪ ಬಾರಿಸಿದ್ರೆ ಸಾಕಿತ್ತು, ಜೋರು ಬಾರಿಸ್ತಾರೆ, ಜೋರು ಬಾರಿಸೋರಿಗೆ ಕೇಸ್ ಆಗ್ತದೆ, ಕೇಸ್ ಆದ್ಮೇಲೆ ಬರ್ತಾರೆ ಡಾಕ್ಟರ್ ಧಾರಾಳ ಒಂದು ಕೇಸ್ ತಪ್ಪಲಿ ಅಂತ. ಎಂತ ಮಾಡುದು, ಕೇಸ್ ಆಗಿದೆ. ಹೀಗೆ ಭಾರಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಪೊಲೀಸ್ನವ್ರದ್ದು ಹೇಳುವುದಿಷ್ಟೇ, ನಿಮಗೆ ನಾವು ಬೇರೇನು ಉಪದ್ರ ಕೊಡುವುದಿಲ್ಲ, ನಮ್ಮ ಹುಡುಗರು ನಮ್ಮ ಧರ್ಮವನ್ನು ಕಾಯುವುದನ್ನು, ದನವನ್ನು ಕಾಯುವುದನ್ನು ನೀವು ಅಡ್ಡಿ ಬರಬೇಡಿ. ಅವರೇನಾದ್ರು ಅತಿರೇತ ಹಾಗಾದರೆ ಹೇಳಿ, ಅವ್ರು ನಿಲ್ಲಿಸ್ತೇವೆ. ಆದರೆ ನೀವು ಆ ಕಾರ್ಯಕ್ಕೆ ಮಾತ್ರ ನೀವು ಕೈ ಹಾಕಬಾರ್ದು. ಇದು ನಮ್ಮ ಪೊಲೀಸ್ನವ್ರ ಹತ್ರ ನಮ್ಮ ರಿಕ್ವೆಸ್ಟ್. ನಾವು ಬೇರೆ ಏನು ಕ್ರಿಮಿನಲ್ ಕೆಲಸ ಮಾಡುವುದಿಲ್ಲ, ಏನು ಕ್ರಿಮಿನಲ್ ಕೆಲಸ ಮಾಡುವುದಿಲ್ಲ. ಇದು ನಮ್ಮ ಇದು. ಹಾಗೆ ಇವತ್ತು ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ನವರು ಬಜರಂಗ ದಳವನ್ನು ಬ್ಯಾನ್ ಮಾಡಬೇಕು, ಬಜರಂಗ ದಳವನ್ನು STPI ಜೊತೆಯಲ್ಲಿ ಒಂದೇ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಅದು ಪ್ರಭಾಕರ್ ಭಟ್ರು ಮತ್ತೆ ಹೇಳ್ಯಾರ, ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಎಂಥ ಒಂದು ಕುರುಡರು ನೋಡಿ. STPI ನಮ್ಮ ಬಜರಂಗ ದಳ ಹಿಂದೂ ಜಾಗರಣ ವೇದಿಕೆ ಎಂಬುದು ದೇಶಭಕ್ತರ ಒಂದು ಸಮೂಹ. ಅದನ್ನು ರಾಷ್ಟ್ರದ್ರೋಹಿ ಒಂದು ಸಂಸ್ಥೆ ಅಂದರೆ STPI. ಅದಕ್ಕೆ ಕಂಪೇರ್ ಮಾಡೋದು, ಅದನ್ನು ಒಂದು ಹೋಲಿಸುವುದುಂಟಲ್ಲ, ಅದು ಬರೀ ತಪ್ಪು ಕೆಲಸ. ಅಷ್ಟೂ ಬುದ್ಧಿ ಇಲ್ಲ ಅವರಿಗೆ. ಯಾಕೆ ಹೀಗೆ ಮಾಡ್ತಾರೆ? ಅವರಿಗೆ ಯಾಕೆ ಏನಾಗಿದೆ? ಅವರಿಗೆ ಏನು ಬೇಕು? ಅವರಿಗೆ ರಾಜ್ಯ ಆಳಬೇಕಷ್ಟೇ. ರಾಜ್ಯ ಆಳದೆ ಹೊರಗಿದ್ರೆ ನೀರಿನಿಂದ ಹೊರಗೆ ಬಂದ ಮೀನಾಗ ಆಗ್ತಾರೆ, ತಿನ್ಲಿಕ್ಕಾಗುವುದಿಲ್ಲ. ದುಡ್ಡು ಬೇಕು, ಅದು ಬೇಕು, ಇದು ಬೇಕು, ಎಲ್ಲ ಬೇಕು. ಆದ್ದರಿಂದ ನೀವು ನಾಳಿದ್ದು 10ನೇ ತಾರೀಕಿಗೆ ಓಟ್ ಹಾಕುವಾಗ ತಪ್ಪಿ ಕೂಡ ಕಾಂಗ್ರೆಸ್ಸಿಗೆ ಯಾರು ಹಾಕಬಾರದು. ಕಾಂಗ್ರೆಸ್ ನಮ್ಮ ಮುಖ್ಯ ವೈರಿ, ಅವರನ್ನು ಸೋಲಿಸಬೇಕು. ನಮ್ಮ ನಾಳಿದ್ದು ರಾಜ್ಯ ಅಸೆಂಬ್ಲಿಯಲ್ಲಿ ಇದರ ಪ್ರಕಾರ ಸಮೀಕ್ಷೆಗಳ ಪ್ರಕಾರ ನಾವು ಗೆಲ್ತೇವೆ ಅಂತ ಉಂಟು. ಅದು ಹಿಂದೂ ಪರವಾದಂಥ BJP ಗೆಲ್ತೇವೆ ಅಂತ ವೋಟ್ ಜಾಸ್ತಿ ಬರುತ್ತುಂಟು. ಅದನ್ನು ಹಾಳು ಮಾಡಲಿಕ್ಕೋಸ್ಕರ ಸ್ವಾಧೀನ ಪ್ರಯತ್ನ ಮಾಡ್ತಿದ್ದಾರೆ. ಆ ಪ್ರಯತ್ನಗಳಿಗೆ ನಾವು ಸೋಲ್ಬಾರ್ದು. ನಾವು ಈ ದೇಶವನ್ನು ಯಾವತ್ತೂ ಹಿಂದೂ ರಾಷ್ಟ್ರವಾಗಿ ಇಡಬೇಕು. ಹಿಂದೂಗಳು ಈ ದೇಶದಲ್ಲಿ ಒಳ್ಳೆಯ ರೀತಿಯಲ್ಲಿ ಬಾಳಬೇಕು, ಒಳ್ಳೆಯ ರೀತಿಯಲ್ಲಿ ಇರಬೇಕು. ಎಲ್ಲರೂ ಕೇಸರಿ ಶಾಲೆ ಹಾಕುವಂಥ ಯೋಗ್ಯತೆ ಬರಬೇಕು. ಇನ್ನು ಮುಂದಿನದೆಲ್ಲ ನಮ್ಮ ಪ್ರಭಾಕರ್ ಅಣ್ಣನವರು ಹೇಳ್ತಾರೆ, ಅವರು ಭಾರಿ ಎಕ್ಸ್ಪರ್ಟ್ ಅವರು ಅದರಲ್ಲಿ ಎಲ್ಲ ಹೇಳುವುದರಲ್ಲಿ. ಹಾಗೆ ನನಗೆ ಭಾರಿ ಸಂತೋಷ ಆಯ್ತು, ನೀವು ಇಷ್ಟೊಂದು ಇದರಲ್ಲಿ ಬಂದಿದ್ದೀರಿ, ಪ್ರೀತಿಯಲ್ಲಿ ಬಂದಿದ್ದೀರಿ. ಡೋಂಗಿ ಹಿಂದುತ್ವದವರಿಗೆ ಚಾನ್ಸ್ ಕೊಡಬೇಡಿ. ಕೆಲವರು ಹೇಳ್ತಾರೆ ಹಿಂದುತ್ವ ಅಂದರೆ ಇವರೇ, ಹಿಂದುತ್ವ ಅಂದರೆ ಇವರೇ ಅಂತ. ಮಣ್ಣ ಹಿಂದುತ್ವ ಅಂದರೆ ಇವರೇ. ನಮ್ಗೆ ಗೊತ್ತಿಲ್ವ? ನನ್ನೊಟ್ಟಿಗೆ 8 ವರ್ಷ ಉಂಟು ಇದ್ದು ನನಗೆ ಗೊತ್ತಿಲ್ಲ. ಇವ್ರು ಬೈದರು ನನಗೆ, ಈಗ ಕೆಲಸ ಇಲ್ಲ ಅಂತ ಹೇಳಿದ್ರು. ನನಗೆ ಪ್ರಭಾಕರ್ ಭಾರಿ ಬೈದರು, ಸರಿ ಬೈದರು. ನನಗೆ ಆಗ ಸಿಟ್ಟು ಬಂತು. ಈಗ ನನಗೆ ನಾಚಿಕೆ ಆಗ್ತದೆ. ಅವ್ರು ಹೇಳಿದ್ರು ನಾನು ಕೇಳಲಿಲ್ಲ, ಆಗ ನಾಚಿಕೆ ಆಗ್ತದೆ. ಹೇಳಿದರು, ನಿಮಗೆ ಕೆಲಸ ಎಲ್ಲ ಬೇರೆ, ನೀನು ಹಿಡ್ಕೊಂಡು ತಿರುಗುದು ಯಾರನ್ನು ಅಂತ ಹೇಳಿದ್ರು. ಸರಿ, ನಾನು ಅವತ್ತು ತಪ್ಪು ಮಾಡಿದೆ. ನನ್ನ ತಪ್ಪಿನಿಂದಾಗಿ ಇವತ್ತು ಕೆಲವೊಂದು ಅನಾಹುತಗಳಾಗುವಂಥ ಸಂದರ್ಭ ಬಂದಿದೆ. ಆದ್ದರಿಂದ ನಾವು ಯಾರು ಬಿಡಬಾರ್ದು, ಎಲ್ಲರೂ ಸ್ಟ್ರಾಂಗ್ ಆಗಿ ಕೆಲಸ ಮಾಡಿ. ಆ 22ರ ಹುಡುಗರಿದ್ದಾರೆ ನೋಡಿ, ಅವರಿಗೆ ತಲೆಯಲ್ಲಿ ಏನಿಲ್ಲ, ಅವರಿಗೆ ಇರುವುದಿಷ್ಟೇ ಒಂದೇ ಶಾಲೆ ನೋಡಿದ್ರೆ ಶಾಲೆ ಹಾಕಿದವ ಹಿಂದುತ್ವ ಅಂತ. ಶಾಲೆ ಹಾಕಿದರೆ ಹಿಂದುತ್ವವಾ? ಹಿಂದುತ್ವಕ್ಕಾಗಿ ಹೋರಾಡಬೇಕಾದ್ರೆ ಸಾವರ್ಕರ್, ಇವರು ಭಗತ್ ಸಿಂಗ್, ದೀನದಯಾಳ್ ಉಪಾಧ್ಯಾಯ, ಇವರ ವಿಷಯ ಎಲ್ಲ ನಾವು ತಿಳ್ಕೊಳ್ಬೇಕು. ಪ್ರಭಾಕರ್ ಭಟ್ರು, ನಮ್ಗೆ ಈ ಊರಿನಲ್ಲಿ ಪ್ರಭಾಕರ್ ಭಟ್ರು, ಇವ್ರು ಪಟ್ಟ ಕಷ್ಟವನ್ನೆಲ್ಲ ತಿಳ್ಕೊಳ್ಬೇಕು. ಅದು ಬಿಟ್ಟು ಸುಮ್ಮನೆ ಶಾಲೆ ಹಾಕಿದವನನ್ನು ಜೈ ಹಿಂದುತ್ವ ಅಂತ ಹೇಳಿದ್ರೆ ಆಗ್ತದ? ಏನು ಹಿಂದುತ್ವ? ಹಿಂದುತ್ವ ಏನಿಲ್ಲ. ದೇವಸ್ಥಾನಗಳಿಗೆ ಅಡ್ಡಿ ಹೊಡೆದು ಹಿಂದುತ್ವನ? ಯಾರಾದರೂ ಇದಕ್ಕೆ ಜಾಗಕ್ಕೆ ಹೊಕ್ಕಿ ಅವರಿಗೆ ಹೊಡೆಯುವುದು ಹಿಂದುತ್ವನ?
ಅದೆಲ್ಲ ಹಿಂದುತ್ವ ಅಲ್ಲ. ಹಿಂದುತ್ವ ಅಂದರೆ ಹಿಂದೂಗಳನ್ನು ತಪ್ಪು ಮಾಡಿದ್ರು ಅವರನ್ನು ಶಾಂತ ರೀತಿಯಲ್ಲಿ ಸಮಾಧಾನ ಮಾಡಿ ಅವರಿಗೆ ತೊಂದರೆ ಆಗದಾಗೆ ನೋಡಿಕೊಳ್ಳುವುದು, ಅದು ಹಿಂದುತ್ವ. ಬಡ್ದು ಹೊಡೆದದ್ದು ಹಿಂದುತ್ವ ಅಲ್ಲ. ಆದ್ರಿಂದ ಈಗಾಗಲೇ ನಮ್ಮ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ಹೇಳಿದ್ದಾರೆ, ನಿಮ್ಮನ್ನೆಲ್ಲ ನೋಡಿಕೊಳ್ತೇನೆ ಅಂತ ಹೇಳಿದ್ದಾರೆ. ನನಗೆ ಈಗ ಹೆದರಿಕೆ ಹಿಡಿದಿದೆ, ನಮ್ಮನ್ನು ಏನು ನೋಡಿಕೊಳ್ತಾರ ಅಂತೇಳಿ, ನಮಗೆ ಬಂದು ಹೊಡಿತಾರ ಅಂತ ನನಗೆ ಹೆದರಿಕೆ ಆಗಿದೆ. ಹಾಗೆ ಅವರನ್ನು ದಯವಿಟ್ಟು ದೂರ ಇಡುವಂಥ ಪ್ರಯತ್ನವನ್ನು ಮಾಡಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ದೇಶ ಬದಲಾಗಬೇಕಾದರೆ ಜನರ ಚಿಂತನೆ ವಿಚಾರ ಬದಲಾಗಲೇಬೇಕು. ದೇಶದ ಪ್ರಗತಿ ಮತ್ತು ಬದಲಾವಣೆಗೆ, ದೇಶದ ಧರ್ಮ ಸಂಸ್ಕೃತಿಯ ರಕ್ಷಣೆಗೆ ಅಂದು ಇಂದು ಮುಂದೆಂದು ಬಿಜೆಪಿ. ಪುತ್ತೂರಿಗೆ ಆಶಕ್ಕ, ಬಿಜೆಪಿಗೆ ನಿಮ್ಮ ಮತ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.